ಪ್ರೇರಣಕ್ಕಿಂತ ಬರೋಕ್ಕಿಂತ ಮುಂಚೆ ಯಾವ ತರ ಪರ್ಫಾರ್ಮೆನ್ಸ್ ಇತ್ತು ನಿಮ್ಮಲ್ಲಿ? ಇಲ್ಲಿ ಬಂದು ಸ್ವಲ್ಪ ಇಂಪ್ರೂವ್ ಆಯಿತು. ಪ್ರಿಪ್ರೇಟರಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ಇಲ್ಲಿ ಬಂದು ಈಗ ಫೈನಲ್ಸ್ ಲೆವೆಲ್ ಮಾಡ್ಕೊಂಡು. ಪ್ರೇರಣಾ ಕೋಚಿಂಗ್ ಸೆಂಟರ್ ಯಾಕೆ ಚೂಸ್ ಮಾಡಿದ್ರಿ? ಸರ್ ಇದ್ದಾರೆ, ಅವರು ನಮ್ಮ ಹತ್ರ ಟ್ಯೂಷನ್ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತು ನಮಗೆ ಗೈಡೆನ್ಸ್ ಕೊಟ್ಟಿದ್ರು ಇಲ್ಲಿ ಬನ್ನಿ ಅಂತ. ಇಲ್ಲಿ ಬಂದು ಎಲ್ಲ ಹೇಳಿದ್ರು, ನಿಮಗೆ ಪಾಸ್ ಮಾಡಿಸ್ತೇವೆ, ನಿಮಗೆ 90 ತರುವ ಅಂತ ಇದ್ರು. 90 ನಮಗೆ ಬಂದಿದೆ, ಹಾಗೆ ಹೇಳಿದಾಗಿ ಬಂದಿದೆ. ಸೊ 100% ಗ್ಯಾರಂಟಿ ಕೊಟ್ಟಿದ್ರು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಕೊಡಿಸ್ತೀವಿ ಅಂತ. ಸೊ ಅದೇ ತರ ಆಗಿದೆ. ಸೊ ಇಲ್ಲಿ ಫಸ್ಟಿಗೆ ಮತ್ತೆ ಇಲ್ಲಿಗೆ ಡಿಫ್ರೆನ್ಸ್ ತುಂಬಾನೇ ಇದೆ ಅಲ್ಲ, ಪರ್ಸೆಂಟೇಜ್ ವೈಸ್ ಯಾವ ತರ ಇದೆ? ಫಸ್ಟ್ ನನಗೆ ಡಿಸ್ಟಿಕಲ್ಲಿ ನನಗೆ ಅಕೌಂಟಲ್ಲಿ 80%, ಬಿಸ್ನೆಸ್ಸಲ್ಲಿ 79 ಇತ್ತು. ಈಗ ಬಂದರೆ ಈಗ ಅಕೌಂಟಲ್ಲಿ 100 ಬಂದಿದೆ ಫೈನಾನ್ಸಲ್ಲಿ, ಮತ್ತು ಬಿಸ್ನೆಸ್ಸಲ್ಲಿ 97 ಬಂದಿದೆ. ಇಲ್ಲಿ ಬಂದು ಫುಲ್ ಇಂಪ್ರೂವ್ ಆಗಿದೆ. ಪ್ರೇರಣದ ಫ್ಯಾಕಲ್ಟಿ ಬಗ್ಗೆ ಏನು ಹೇಳ್ತೀರಿ? ಟೀಚಿಂಗ್ ಫ್ಯಾಕಲ್ಟಿ, ಟೀಚಿಂಗ್ ಸಿಸ್ಟಮ್ ಯಾವ ಥರ ಇದೆ? ಈ ಒಳ್ಳೆ ಇದರ ಉಂಟು ಅಂತ ಫೆಸಿಲಿಟೀಸ್ AC ಉಂಟು, ಮತ್ತು ನಮಗೆ ಬೋರ್ಡ್ ಉಂಟು, ಒಳ್ಳೆ ಸ್ಮಾರ್ಟ್ ಬೋರ್ಡ್ ಉಂಟು. ಇವೆಲ್ಲ ಫೆಸಿಲಿಟಿ ಸಾಧಾರಣ ಜಾಗ ಉಂಟು. ಓಕೆ, ನಿಮ್ದು ಮಾರ್ನಿಂಗ್ ಬ್ಯಾಚ್ ಆರ್ ಈವ್ನಿಂಗ್ ಬ್ಯಾಚ್? ಮಾರ್ನಿಂಗ್ ಬ್ಯಾಚ್. ಒಳ್ಳೆ ಬೆಳಿಗ್ಗೆ ಬೇಗ ತಲೆ ಹೋಗ್ತದೆ. 6:30ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಮಂತ್ ಕೋಚಿಂಗ್ ತಗೊಂಡಿದ್ದೀರಿ? 2 ಮಂತ್ಸ್ ತೆಗೆದಿದ್ದೀವಿ. 2 ಮಂತ್ಸ್ ಒಳ್ಳೆ ರಿಸಲ್ಟ್ ಬಂದಿದೆ. ಪ್ರೇರಣಾ ಫ್ಯಾಕಲ್ಟಿ ಬಗ್ಗೆ ಇವಾಗ ಹೇಳಿದೆ. ಎನ್ವೈರ್ಮೆಂಟ್ ಯಾವ ಥರ ಇದೆ? ಕಂಫರ್ಟೇಬಲ್, AC ಇದೆ ಅಂತೇಳಿ ಕಂಫರ್ಟೇಬಲ್ ಆಗಿ ಅಷ್ಟೇ ಚೆನ್ನಾಗಿ ಕಲಿತಾ ಇದ್ರಿ ಕೂಡ. ಓಕೆ, ನೆಕ್ಸ್ಟ್ ನಿಮ್ಮ ಜೂನಿಯರ್ಸಿಗೆ ಪ್ರೇರಣದ ಬಗ್ಗೆ ಏನು ಅನಿಸಿಕೆ ಬಿಡ್ತೀರಿ? ಇಲ್ಲಿ ಬಂದು ಕಲೀಲಿ ಅಂತ ಈ ಒಳ್ಳೆ ವ್ಯವಸ್ಥೆ ಫೆಸಿಲಿಟಿ ಇದೆ. ಅವರಿಗೆ ಇಲ್ಲಿ ಬರಲಿಕ್ಕೆ ಅಂತ ನಾವು ಸ್ವಲ್ಪ ಎನ್ಕರೇಜ್ ಮಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್.